ಬಲೆ ಉಣ್ಕ ಇಂಚಿನ ಬಿರಿಯಾನಿ ಒಂಜಿ ಲೈಫ್ ಫಸ್ಟ್ ಟೈಮ್ ತಿನ್ನೋದು. ಬಾರ್ ಲಾಯ್ಕಡ್ ಒಂಜಿ ಪೂಜಾ ಅಂಡ್ ಗಾಡಿದ ಬಡ ಒಂದುಂಡು ವೆಜ್ ರೆಸ್ಟೋರೆಂಟ್ ಪೋಂಡ ಯಾನ್ ಮೂಲೆ ಜಾತದ ಸೀದಾ ವಾಪೆ ಒಂಜಿ ಲಾಯ್ಕದೊಂಜಿ ಪೂಜೆ ಪುರ ಅಂಡ್ ಸೊ ಪೂಜೆಗೋಸ್ಕರ ಇತ್ತೆ ಮಧ್ಯಾಹ್ನ ಲೈಫ್ ಅಂದ್ ಲೈಫ್ ತಿಂದು ವೆಜ್ ಅಂಡ್ ಬಯ್ಯಗ್ ಮಾತ್ರ ವೆಜ್ ಮಾತ್ರ ತಿನ್ಪನ ಮೂಡಡಿಜ್ಜಿ ಶೋಕದೊಂಜಿ ಪಾರ್ಟಿ ಆವಡು ಏನು ತೋಜಂದಲ್ಲೇನಾ ಓಕೆ ಅಲ್ಲಿ ಬರ್ಚಿ ಕರೆಂಟ್ ಬಿಲ್ ಬರ್ ಓಕೆ ನನ್ನ ವನಸ್ದಡೆ ಪೋಯಿ ಬಾವಿರ್ ದೂರಲ್ಲೇ ತೋಪೇರ ಅಡೆ ಪೋಪು ಜೈ ಬಲೆ ಉಣ್ಕ ನಮ್ಮ ಸುರೂಕ್ ರಟ್ರಟ್ ಉಣ್ಕಲ ಕಿರಿಕಿರಿ ಮಲ್ಲ ಹೋಟೆಲ್ ಪ್ರಾಜೆಕ್ಟ್ ಉಳ್ದ ಮರ ತೀರ್ಥ ನೆಲಟ್ಟು ಸೊ ಒಂದು ಅರೇಬಿಯನ್ ಸ್ಟೈಲ್ ದುಬೈ ಬರಂಚಾನ ಅದೇ ಜಾಸ್ತಿ ದುಬೈ ಬರಂಚಾನೆ ಮಜಿಲಿಸ್ಗೆ ಕುಲ್ದಿರ್ಗೆ ಸೊ ಎಂಕುಲಿನಿ ಪಿಸ್ತಾಸ್ ಒಂದೊಂದು ಹೋಟೆಲ್ ಹೋಯ್ತಾ ಒಂದು ನಿಯರ್ ಒಲ್ಪೈಪು ನಾನು ಅತ್ತಾಪುರದ ಪಪ್ಪನ ತೆಲಂಗಾಣ ಹೈದರಾಬಾದದ ಪಿಸ್ತಾ ಮಂದಿ ಹೌಸ್ಗೆ ಸೊ ಬಾವೇರೆಂಕ್ ಮಂದಿ ತಿನ್ಬೇಕು ಅಂತೀರಿ ಅದನ್ನು ತೂಕ ಇತ್ತು ಟೇಸ್ಟ್ ಮಂಪುಗ ಇಂಚಿನ ಮಾತು ಬರ್ಪುಂಡು ಮಕ್ಕಳಿನ ದಾದ ಮತ್ತು ಬರ್ಪುಂಡುಕ ನೆಲಟ್ಟಗುಲ್ಲದಿರಿ ಬಡ ನಮ್ದೆಲ್ಲ ಹಾತಿ ತತ್ತು ಭಯಂಕರ ಬಡ ಒಂದು ಅಂಜದ ಪೂರಿ ಸಾಯ್ತುಕೊಂಡು ಎಂಗ್ಲೇ ಪಂಡ ಒಂಚೂರು ದೇವಸ್ಥಾನ ಪೋಯ ಅಲ್ಲಿ ದೇವಸ್ಥಾನ ಕ್ಲೋಸ್ ಇತ್ತು ನಂಚ ಚೂರು ಲೇಟ್ ಅಂಡು ಅಂಚ ಇತ್ತೆ ದೇವಸ್ಥಾನ ಒಂಜಿ ಬಾರ್ ಲಾಯ್ಕದ ಪೂಜೆ ಮಲ್ತೀರಿ ಭಟ್ರು ಭಾರಿ ಒಂಜಿ ಕ್ರಮ ಮಾರಿ ಮುಗ ಸೊ ಭಾರಿ ಶೋಕಡೆ ಕ್ರಮ ಒಟ್ಟು ಮಲ್ತೀರಿ ಅವೊಂಜಿ ಎಲ್ಲಿಯ ದೇವಸ್ಥಾನ ಉಂಡಲ್ಲ ಭಾರಿ ಕ್ರಮ ಮಲ್ತೀರಿ ಮೇ ಬಿ ಮಲ್ಲ ದೇವಸ್ಥಾನ ಈತು ಪೂರ ಮನ್ಪುಜೆ ಪೂರ ಅರ್ಜೆಂಟ್ ಮನ್ಪುಜೆ ಬಟ್ ಈ ಒಂಜಿ ಎಲ್ಲಿಯ ದೇವಸ್ಥಾನ ಭಾರಿ ಶೋಕದ ಕ್ರಮ ಒಂಜಿ ಪೂಜೆ ಅಂಡು ಗಾಡಿದ ಖುಷಿ ಅಂಡು ಸ್ವಲ್ಪ ಸೀದಾ ವನಸ್ಗೆ ಬರ್ತಾ ಸೊ ಮನಸ್ಸಿಗೆ ದಾದ ಆರ್ಡ್ರ್ ಮಾಡ್ಕೊಳ ಪೂರ ಬಾವೇರು ದಾದ ಆರ್ಡ್ರ್ ಮಾಡ್ಪೇರು ಅವೇನು ತಿನ್ಪುನು ಹೆಂಚೊಂಡು ನೀಕ್ಲಿಕ್ಲ ಅಂತ ಮರ್ಡರ್ ಮನ್ಪುಗ ಒಂದೊಂದು ಹೆಂಚಿನ ಮರ್ಡರ್ ಮಂದಿಗೆ ಅದೊಂದು ಅರ್ಥ ಒಂದು ಜಾಗ ನೀರು ಬರ್ತದೆ ಒಂದು ಅದು ಬನ್ನಿ ಫ್ರೀ ಇಂಚಿನ ನಾವು ಒಂಜಿ ಕೊನತ್ ಕೋರಿ ಏನಕ್ಕೆ ದಾದ ಬುದಾರೆ ಆಯ್ತನ ಕೊನತ್ತೆ ಜಸ್ಟ್ ಒಂದು ಟೇಸ್ಟ್ ಉಂಟು ಸ್ಟ್ಯಾಂಡಿಂಗ್ ಸೂಪರ್ ಉಂಡು ಒಂದಾದ ಮಟನ್ ಸೋರ್ಬಗೆ ಎಂಚಿನ ಮಾರೆ ಭಾರಿ ಮಾತ್ರ ಭಾರಿ ಟೇಸ್ಟ್ ಉಂಟು ಸೂಪರ್ ಟೇಸ್ಟ್ ಮಟನ್ ಸೋರ್ಬಾ ಮಟನ್ ಸ್ಟಾರ್ಟರ್ ಬತ್ತ ಕೊಲ್ಲಿ ಪೆಟ್ಟಿಗೆ ಕೊರಿಯರು ಕೊನತ್ತದು ಮಟನ್ ಸ್ಟಾರ್ಟರ್ ಇಜ್ಜಿ ಇಡಂಡ ಮಟನ್ ಒಂಜಿ 25 ವರ್ಷದಕ್ಕ ನಡತೊಂದು ಲೆಗಸಿ ಆಫ್ 25 ಇಯರ್ಸ್ ಸೀ ಫುಡ್ ಸ್ಟಾರ್ಟೆಡ್ ಇಂಚಿನ ಅಪೋಲೋ ಫಿಶ್ ಲೂಸ್ ಪ್ರಾನ್ಸ್ ಇಂಚಿನ ಲೆಗಸಿ ದಾಖಲೆ ನಾನು ಸುಮಾರು ಕಡೆ ಬ್ರಾಂಚ್ ಉಂಡಿಗೆ ಸ್ವಲ್ಪನೇ ಈ ಮಂದಿ ಪೂರ ನಮ್ಗೆ ಫೇಮಸ್ ಜಾಸ್ತಿ ಮಟನ್ ಶೋಲ್ಡರ್ ಮಂದಿ ಮಿಕ್ಸ್ ಮಂದಿ ಕಬ್ಸ ಯಬ್ಬ ಉದಾರ್ಗೆ ನಗ ಓಡಿದ ಬಲಿಪೋಡು ಮಾರೆ ಆನಮನುಂಡು ಉದಾರ್ಗೆ ಬ್ರೋ ಚಿಕನ್ ಫಹಾಮ್ ಮಂದಿ ಹೋದು ಓಕೆ ಅನ್ ಕ್ವಶನ್ ಏನ್ವೆ ಎಂಕ್ಲೆನಾ ಬತ್ತಂಡು
ಬೇಡ ಇಂಚನೆ ತಿನ್ಪುಣ್ಣ ಸರಿ ತಿನ್ಬರ್ನೆ ಕೈ ಪಾತ್ರ ತಿನ್ಬರ ಸರಿ ಮಾಡಿ ಅಂದಾದ ಒಂದು ಒಂದು ಸೇಮ್ ಒಂದು ಅರ್ಧ ಹೆಚ್ಚಿನ ಒಂದು ಚಿಕನ್ ಫಾಹಮ್ ಚಿಕನ್ ಫಾಹಮ್ ಮುಂದು ಒಂದು ಚಿಕನ್ ಮಂದಿ ಮಂದಿಯ ಫಾಹಮ್ ಮಂದಿ ಇದನ್ನ ಹಂಚಿದ್ದೀನಿ ಅವೇನು ಹಂಚಿದ್ದೀನಿ ಇದನ್ನ ಹಂಚಿದ್ದೀನಿ ಎಂಚ ಬ್ಯಾಟಿಂಗ್ ಶುರು ಮಲ್ಪುದನಾ ಅಂತಲೇ ಸ್ಟಾರ್ಟ್ ಉಂಟು ಅಂತಲೇ ನೀವು ಬಾಟ್ಲಿ ಕೊಡ್ತೀರಾ ಸರಿನಾ Chocolate? Rice ತಿಂತಲೇನಾ? ಚಟ್ನಿ ಭಾಳ ಶೋಭೆ ಮಾತ್ರ ಸೇಮ್ ಅವೇ ಪೀಸು ಇಲ್ಲ ಸೇಮ್ ಮುಂದೆ ಅವಳು ಒಂದು ರೈಸ್ ಹೊರತಕ್ಕ ಒಂಚೂರು Direct ಚಟ್ನಿ ಬರ್ತದೆ ಚಿಕನ್ ಒಂದು ದೊಡ್ಡ ಆಯ್ತು ಚಿಕನ್ ಒಂಚೂರು ಇಂಚ ಪಾಡ್ಗ ಉಪ್ಪು ಬಾಳನೆ ಉಪ್ಪು ಮಿಕ್ಸ್ ಮಾಡ್ತಿಲ್ಲ ಮಿಕ್ಸ್ ಮಂತದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಂತ್ ಪಂದವನು ಮಿಕ್ಸ್ ಮಂತ್ ಪಂದ ಎಂಜಾಯ್ ಮುಖ ರೈಸ್ ದಪ್ಪರು ರೈಸ್ ಸೂಪರ್ ಉಂಟು ಅಲ್ಟಿಮೇಟ್ ಇತ್ತ ಈ ಪೀಸ್ ದೊಟ್ಟಿಗೆ ಇಂಚ ಮಿಕ್ಸ್ ಮಂತದು ತಿನ್ಕ ಎಂಜುಂಡು ಈಗ ಊರ್ದ ಸ್ಟೈಲ್ ಬೇಕಾ ಇಂಕ್ಲೆ ಊರಿಗೆ ಬಂದಾಗ ಹೈದರಾಬಾದ್ ಬಂದಾಗ ಒಂದು ಸ್ಪೆಷಲ್ ಸೊ ಇಂಕ್ಲೊಂದು ಕಂಪ್ಲೇಂಟ್ ಬಂದ್ವಾ ಇಂಚುಂಡು ಟೇಸ್ಟ್ ಇಂಚುಂಡು ರೈಸ್ ಒಂಥರ ಡಿಫ್ರೆಂಟ್ ಇದೆ ಟೇಸ್ಟ್ ರೈಸ್ ಫ್ಲೇವರ್ ఇంకా పీస్ లంచనే ఈ కొంచెం ప్లేట్గా 500 ರೂಪಾಯಿ 4 ಜನ ತಿನ್ನೋದಿಲ್ಲ ವರ್ತ್ ನಮ್ಮ ಬೆಂಗಳೂರು ಬತ್ತಂಡ ಚಿಕನ್ಗೆ 250 ಅದು ಈತಕ್ಕೆ ಜಾಸ್ತಿ ಮಾಡ್ತಾರೆ ಒಂದಕ್ಕೆ 250 ರೂಪಾಯಿ 300 ರೂಪಾಯಿ ಉಂಟು ಇದೆಲ್ಲ ಬೌಲ್ ಈತ ತಿನ್ನೋದಿಲ್ಲ ಒಟ್ಟಿಗೆ ಸೂಪರ್ ಅಂಡ ಟೇಸ್ಟ್ ಲಾಂಚನೆ ಟೇಸ್ಟ್ ಆ ಕಾಂಪ್ರಮೈಸ್ ಸೂಪರ್ ಉಂಟು ಅಲ್ಟಿಮೇಟ್ ಇಂಚಿನ ಬಿರಿಯಾನಿ ಒಂಜಿ ಲೈಫ್ ಫಸ್ಟ್ ಟೈಮ್ ತಿನ್ನೋದು ಅದಿಲ್ಲ ಅಂದ ಶಾಂಪೇನ್ಗೆ ತಪ್ಪದ್ರೆ ಶಾಂಪೇನ್ ಸೊ ಫುಲ್ ಮಿಕ್ಸ್ ಉಂಡಿಗೆ ಸೊ ಒಂದು ನಿಮಿಷ ಜಸ್ಟ್ ಒಂಥರ ಶರ್ಬತ್ತದ ಲೆಕ್ಕೊಂಡು ಒಂಥರ ಪೂರ ಮಿಕ್ಸ್ ಇಟ್ಟೋಣ ಮಾತ್ರ ಸೂಪರ್ ಓಡಿ ಫೋನ್ ಒಂದು ಇಜ್ಜಿ ಇದು ಬಿರಿಯಾನಿ ಖಾಲಿ ಅಂಡು ವರ್ತ್ ಬಂಜಿ ಫುಲ್ ಅಂಡು ಇದು ಫ್ರ್ಯಾಂಕ್ ವರ್ತ್ ಅಂತ ತೋಚಿಂಡು ದಾಯ ಪಂಡ ನಾವು ಬ್ಯಾಂಗ್ಳೂರು ಯೋಜನೆ ಕುಟ್ಲಾಡ್ಲಾತ ಒಂದು ಬಿರಿಯಾನಿ ಪಂಡ ಒಂದು ಎಡ್ಡೆ ಒಂದು ಹೋಟೆಲ್ ಹೋದಲ್ಲಿ ಬಿರಿಯಾನಿ ತಿನ್ಕೊಂಡು ಒಂದು 200-250 ರೂಪಾಯಿ ಉಂಡು ಬಿರಿಯಾನಿ 4 ಜನ ತಿನ್ನೋಕೆ 1,000 ರೂಪಾಯಿ ಇದಕ್ಕೆ ಟ್ಯಾಕ್ಸ್ ಒಂದು 1,000-1,200 ರೂಪಾಯಿ ಇದೆ ಅಲ್ಲ ಈಗಿನ ಟೇಸ್ಟ್ ಪ್ಲಸ್ ನಮಗೆ ಈ ಬಿರಿಯಾನಿ ಅಲ್ಟಿಮೇಟ್ ಆಗಿತ್ತು ಸೊ ಒಂದು ಬಿರಿಯಾನಿ ತಿಂದ ಅಂಜಿ ಫುಲ್ ಆಂಡ್ ಓಕೆ ಜ್ಯೂಸ್ ಪರೊಂದಿಲ್ಲ ಒಂದು ಶಾಂಪೇನ್ ಅಂಚೆ ಪಂಡಿರು ಸೊ ಮಿಕ್ಸಡ್ ಫ್ರೂಟ್ ಒಂಥರ ಸೋಡಾ ಟೈಪ್ ಉಂಡು ಅಡ್ಡೆ ಥರ ಸೊ ಅವೊಂಚೂರು ಎಕಡದ ರೈಸ್ ಒಂಚೂರು ಇಂಗ್ಲೆ ಕಮ್ಮಿ ಅಂಡು ಎಲ್ಲ ಕೈ ಬಾಟ್ರೆ ಹೆಚ್ಚಿನಿಟ್ಟು
ಬಟ್ ಯಾನ್ ಮಾತು ಯಾರು ಬಂದೆ ಪೂರ 예쁘지 먹갈 ಒಂದು ಕಾರ್ ಹೆಂಗಿ ಡ್ರೈ ಫ್ರೂಟ್ಸ್ ಪೂರಿ ಬೇಡ ಏನಾರು ಬರ್ತಾನೆ ನಾನು ಚೋರಿಂಚಿ ಎಪ್ಪಾಡ ಅಂತ ಮಕ್ಕಳು ಸ್ಕೆಚ್ ಮಾಡಿದಿರಿ ಒಂದು ನೆಟ್ ಎಪ್ಪಾಡು ಏನು ಡ್ರೈ ಫ್ರೂಟ್ಸ್ ಪೂರ ಪಾಡ್ದಿರಿ ನೆತ್ತ ರೈಸ್ ತುಲ ಕರೆಕ್ಟ್ ತುಲೆ ರೈಸ್ ತುಲೆ ಏತ್ತು ದೊಂಡು ತುಲೆ ಓ ನೈಸ್ 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 ಅಯ್ಯೋ ಬಡ ಇರ್ತೀನಿ ಅవి ಈರೆಜ್ಜೆ ಯಾಕಲ್ಲ ಇರ್ದಿತ್ತು ಇತ್ತೇನು ಚೂರು ತಿನ್ಲೇನಿಕ ಇರುತ್ತಿಲ್ಲ ಕರೆಕ್ಟ್ ಆಡ್ದ ರೈಸ್ ಒಂಜಿ ಫುಲ್ಲು ಅಂಡಿ ಭರ್ಜರಿ ಒಂಜಿ ಫುಲ್ಲು ಕಟ್ಟೆಲ ಕೂಡ ಹಾಫ್ ತರ್ಪದು ಹಾಫ್ ದಿಕ್ಕ ಜಾವು ಕೂಡ ಒಂಜಿ ಸಿಂಗಲ್ ಪೀಸ್ ರೈಟ್ ರೈಸ್ ಮಾಡಿದ್ರು ರೀರು ಮೂಲ ಅವೇ ಒಂಜಿ ಫೇಮಸ್ ಸೊ ಒಂದು ಪೂರ ತಿಂದಾದ ಜ್ಯೂಸ್ ಬರ್ತಾಂಡು ಒಂಜಿ ಫೈನಲ್ ಟಚ್ ಒಂಜಿ ಸ್ವೀಟ್ ಇಜ್ಜಿನೆಂಚ ಈಗ ಕೂಡ ಒಂಜಿ ಇಂಚಿನ ಸ್ಪೆಷಲ್ಗೆ ಕುನಾಫಾ ಕ್ರೀಮ್ಗೆ ಸೊ ಬರ್ಕೊಂಡಿದ್ದೆ ಬತ್ತದು ತಿನ್ನದು ಅಡಿಗೆ ಈಗ ಡೇ ಕಂಪ್ಲೀಟ್ ಆಗ್ಬಿಡು ಅಂದರೆ ನಾನು ತಟ್ಟೊಂದು ಕೊಡು ಮಾರೆ ಪೂರ ಎಲ್ಲ ತಿಂದದು ಸ್ವಯಂ ಹೆಚ್ಚಿ ಖುಷಿಯಾಡು ಸೂಪರ್ ಟೇಸ್ಟ್ ಇತ್ತಂದ್ರೆ ಟೇಬಲ್ ಪ್ಲೇ ಖಾಲಿ ಆತಂದ್ರೆ ನಂಜಿ ಸ್ವೀಟ್ ಬರ್ಕೊಂಡಿಟ್ಟೆ ಸೊ ಹೈದರಾಬಾದ್ ಮಸ್ತ್ ವೆರೈಟೀಸ್ ಆಫ್ ಒಂದು ತಿಕ್ಕೊಂಡು ಬಿರಿಯಾನಿಗೂ ಮಸ್ತ್ ಫೇಮಸ್ ಹೈದರಾಬಾದ್ ಇಲ್ಲಿ ಗೊತ್ತಿಪ್ಪು ಹೈದರಾಬಾದಿ ಬಿರಿಯಾನಿ ಅಂದರೆ ಬಟ್ ನಮ್ಮ ಯೂಶ್ವಲ್ ಆದ ಹೈದರಾಬಾದ್ ಬಿರಿಯಾನಿ ಒಂಜಿ ಟೈಪ್ ದತ್ತೂತ ಬಟ್ ಮೂರು ಮಸ್ತ್ ಟೈಪ್ ಹೈದರಾಬಾದ್ ಬಿರಿಯಾನಿ ಸೊ ಒಂಜಿ ಫೇಮಸ್ ಮಂದಿ ಬಂದು ನನ್ನ ನೆಕ್ಸ್ಟ್ ಇಂಚಿನ ಕಬ್ಜಾ ಬಿರಿಯಾನಿಗೆ ಅಂಚಪುರ ಬೇತೆ ವೆರೈಟಿ ಇದ್ದಾವ ಒಂದು ಬಿರಿಯಾನಿ ಅವು ಮನ್ಪುನ ಪ್ರೋಸೆಸ್ಲ ಡಿಫ್ರೆಂಟ್ ಬುಕ್ ಐತ ಐಕ್ ಯೂಸ್ ಮನ್ಪುನ ರೈಸ್ ಬುಕ್ ಐ ಮನ್ಪುನ ಪ್ರೋಸೆಸ್ ಒಂಥರ ಡಿಫ್ರೆಂಟ್ ಆದೊಂದಿಗೆ ಸೊ ಒಂದು ಪೂರ ಬಾವೇರು ಇನ್ಫಾರ್ಮೇಷನ್ ಕೊರಿಯದು ಸೊ ಎಡ್ಡೆ ಒಂಜಿ ಶುರುತ ದಿನತ ಹೈದರಾಬಾದ್ ಜರ್ನಿ ಟ್ರಾವೆಲ್ ಮಸ್ತ್ ಖುಷಿ ಅಂಡ್ ಸೊ ನಾನು ನೆಕ್ಸ್ಟ್ ಎಲ್ಲದ ಪ್ಲ್ಯಾನ್ ದಾದೊಂದು ಡಿಸೈಡ್ ಆಗ್ತಿದ್ವಿ ಕೆಲವೊಂದು ಪ್ಲೇಸ್ ಹೋಗಿಂದು ಪ್ಲ್ಯಾನ್ ಮಾಡ್ತೀರಿ ಸ್ಟೇ ಟ್ಯೂನ್ ಇಯರ್ ಮತ್ತು ಚಾನಲ್ ಫಾಲೋ ಮಂತ್ ಜರ ಫಾಲೋ ಮನ್ ಪ್ಲೇ ಮುಂಚೆನೇ ಸಪೋರ್ಟ್ ಮಂತ್ ಒಂದು ಪ್ಲೇ ಸೊ ಕೆಲವೊಂಜಿ ಪ್ಲೇಸ್ದ ಇನ್ಫಾರ್ಮೇಷನ್ ಕಲ್ತ ಕಲ್ಚರ್ ಕಲ್ತ ಫುಡ್ ಪ್ರತಿಯೊಂದು ವಿಷಯ ಎಲ್ಲ ನಿಕ್ಲಿಗೆ ಈ ಚಾನಲ್ ತೋರಿಸ್ತಾರೆ ಸ್ಟೇ ಟ್ಯೂನ್ ಬೈದಲ್ಲಿ ಹೌದಾದ ಶುಗರ್ ಸಿರಪ್ ಪಾಡಂದಲ್ಲಿ ಕುನಾಫಾ ಒಂದು ಸ್ವೀಟ್ ಒಂದು ಸೇಮೆದ ಲೇಯರ್ ಲೆಕ್ಕೊಂಡು ಅದಕ್ಕೆ ಶುಗರ್ ಸಿರಪ್ ಪಾಡ್ದು ಸೊ ನೈಸ್ ಓಕೆ ಚಂಡು ನೈಸಾ ಸೊ ಸೂಪರ್ ಟೇಸ್ಟ್ ಮಾಡ ಅಲ್ಟಿಮೇಟ್ ಒಂಥರ ಡಿಫ್ರೆಂಟ್ ಟೇಸ್ಟ್ ವಾವ್ ಬಿಲ್ ಈತ ಬರ್ತದೆ ಟೋಟಲ್ ಬರ್ತದೆ 1555 ಸೀರಿಯಸ್ಲಿ ಈತ ತಿಂದ ಕುನಾಫಾಗೆ ತಂಡು ಒಂದು ಇಡೀ ಕೋರಿದಿಂದ ಒಂಜಿ ಕೋರಿ ಪ್ಲಸ್ ಒಂಜಿ ಕಾರ್ ಕೋರಿ ಪ್ಲಸ್ ಒಂದು ಕಾಲು ಕುನಾಫಾಗ ಮಾತ್ರ ಅಂತ ರೇಟ್ ಜಾಸ್ತಿ ಬಟ್ ಅವು ರೇಟ್ ಕೊಂಡಲ್ಲ ಮಲ್ಲ ಇದೆ ಬೆಸ್ಟ್ ಇತ್ತು 237 ಇನ್ನೊಂದು 250 ರೂಪಾಯಿ ಟ್ಯಾಕ್ಸ್ ಸೇರಿದಾನಾಗ ಸೊ ಕ್ವಶನ್ ವರ್ತ್ ಕೊರಲಿ ಒಂದು ಎಡ್ಡೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ
ಇವರು ಹೈದರಾಬಾದ್ ಬರ್ತಂದ ಹೈದರಾಬಾದ್ ಚಿಕನ್ ಮಂದಿ ಅವಳ ಪಿಸ್ತಾ ಹೌಸು ಟ್ರೈ ಮಾಡ್ಲೆ ಸೊ ಬೆಸ್ಟ್ ಸೊ ಓಕೆ ಇದರೊಂದಲ್ಲ ಬಾಯ್ ಬಾಯ್ ಎಲ್ಲ ಎತ್ಕೊಳ್ತಾರೆ ಫೋನ್ ಆಗಲ್ಲ ಅಂಗಡಿ ಮಲ್ಪೆ ಸೊಪ್ಪು ಗಾಡಿ ಇವರು ಅಡ್ಡದಲ್ಲಿ ಹೋಗ್ಲಂತ ಲೆಕ್ಕ ಮಾಡಿದ್ರು ಸೊ ಇಂಕ್ಲಿತ ಬಂಡ ಅಲ್ಪ ರೂಮ್ದು ಅಲ್ಪ ಗಾಡಿ ಉಂಟಾರೆ ಅದಾಗಿ ಬಂಡ ಅಲ್ಪ ಒಂಚೂರು ಗರ್ತು ಮಾಡ್ದೇವ್ರಿ ಗಾಡಿನ ರಕ್ಷಿತ ನನ್ನ ಫ್ರೆಂಡ್ ಆಫೀಸ್ದ ಫ್ರೆಂಡನ್ನು ಅಲ್ಪ ಫ್ಲಾಟ್ ಉಂಟು ಸೊ ಈಗ ಕೊಂದಲ ಆಂಡು ಇನ್ನಿತ ದಿನ ಕಂಪ್ಲೀಟ್ ಆಂಡು ಜಾಲಿ ಆಂಡು ಜಾಲಿ 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 ಓಕೆ ಎಲ್ಲದ ಪ್ಲ್ಯಾನ್ ಎಲ್ಲ ತುಕ್ಕ ಎನಿಬೋದು ಬಾಯ್ ರೆಸ್ಟ್ ಮಾಡ್ಕೊ ಗುಡ್ ನೈಟ್ ಬಾಯ್ ಸಿ ಯು